ಅಂಚನೆ ವಿದ್ಯಾರಣ್ಯ ನಗರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ನೆತ್ತ ಸಹಯೋಗದೋಡು ನಮ್ಮ ಇನಿ ಉಳ್ಳಾಲ ನಗರಸಭಾ ವ್ಯಾಪ್ತಿದ ವಿದ್ಯಾರಣ್ಯ ನಗರ ಬಡಾವಣೆ ಬಾರಿ ಪರತ್ ಬಡಾವಣೆ ಈ ಬಡಾವಣೆಡು ಸಮಗ್ರ ಮೂಲಭೂತ ಸೌಲಭ್ಯಗಳ ಕೊರತೆ ಉಂಟು. ಆ ಕೊರತೆ ಪಕ್ಕ ನಿರ್ವಹಣೆ ಸರಿಯಾದ ಆವೊಂದಿಗೆ ಬಂದು ನಮ್ಮ ಇನಿ ಈ ವಿದ್ಯಾರಣ್ಯ ನಗರ ಬಡಾವಣೆದ ಪಾರ್ಕ್ದ ಪ್ರದೇಶ ನಮ್ಮ ಇನಿ ಒಂದು ಸಾಂಕೇತಿಕವಾದ ಪ್ರತಿಭಟನೆ ಮಲ್ತೊಂದುಲ್ಲ. ತುಳುನಾಡು ರಕ್ಷಣಾ ವೇದಿಕೆ ಕರಿ 10-15 ವರ್ಷದಿಂಚಿ ಯೋಗೀಶ್ ಶೆಟ್ಟಿ ಜಪ್ಪು ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಮೇರ್ನ ಮುತಾಲಿಕೆಡು ತುಳುನಾಡದ ಮಾತ ಸರ್ವಧರ್ಮದ ಜನಕಲು ಮಾತಲ್ಲ ತುಳುವೇರು ಪಂಪಿನಿಂಚಿನ ಒಂದು ಉದ್ದೇಶ ಸೇರ್ಪ ಒಂದು ಏಕೈಕ ಸಾಮಾಜಿಕ ಸಂಘಟನೆ ತುಳುನಾಡದ ನೆಲ ಜಲ ಆಚಾರ ವಿಚಾರ ಮಾತ ವಿಷಯಡ್ಲ ಒಂದು ಇನಿ ಪೊರಂಬಾಟ ಮಲ್ಪನಿನ ಒಂದು ಸಂಘಟನೆ ಇತ್ತಂಡ ಅವು ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ನಮ್ಮ ಕರಿ 10 ವರ್ಷದಿಂಚಿ ನಮ್ಮ ಉಳ್ಳಾಲ ತಾಲೂಕಿಡ್ಲ ನಮ್ಮ ಬೇತೆ ಬೇತೆ ವಿಷಯಡ್ ಅವು ರೋಡ್ದ ವಿಷಯಡ್ ಆದಿಪ್ಪು ಕಸ ವಿಲೇವಾರಿ ವಿಷಯಡ್ ಆದಿಪ್ಪು ಅಂಚನೆ ಬೇತೆ ಬೇತೆ ನಮ್ಮ ಉಳ್ಳಾಲ ತಾಲೂಕದ ಸಮಸ್ಯೆನ ಬಗ್ಗೆ ನಮ್ಮ ಹೊರಂಬಾಟ ಮಲ್ತೊಂದು ಬೈದ ಕರಿ 10 ವರ್ಷದಿಂಚಿ ಅಂಚನೆ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಸೇವೆದ ಮುಖಾಂತರ ಅಸಂಘಟಿತ ಕಾರ್ಮಿಕರಿಗೆ ಆ್ಯಕ್ಚುಲಿ ESIP ಒಂದು ಅಕ್ಲೆಗೆ ಅಪಘಾತ ಆಯ್ನಾಗ ಅಕ್ಲೆಗೆ ಪರಿಹಾರ ತಿಕ್ಕೊಂಡು ಕಾರ್ಮಿಕ ಇಲಾಖೆ ಅಂಚ ಒಂಜಿ ಅಕ್ಲೆಡ ಅಸಂಘಟಿತ ಕಾರ್ಮಿಕರನ್ನ ಕಾರ್ಡ್ ಇತ್ತುಂಡು ಅಕ್ಲೆಗೆ ಅಪಘಾತ ವಿಮೆಗೆ ತಿಕ್ಕೊಂಡು ಅಂಚಿತ್ತಿನ ನಮ್ಮ ರಿಕ್ಷಾ ಚಾಲಕರಿಗೆ ಟೆಂಪೋ ಚಾಲಕರಿಗೆ ಉಳ್ಳಾಲ ಪರಿಸರದ 1,000 ಕಾರ್ಡ್ ಎಂಕುಲು ಕಾರ್ಮಿಕ ಇಲಾಖೆದ ಮುಖಾಂತರ ಕೊರ್ದು ನಮ್ಮ ಅಂಚಿತ್ತಿನ ಅನೇಕ ವಿಷಯಗಳು ನಮ್ಮ ಅವು ಸೇವೆ ಮಲ್ತೊಂದು ಬೈದ ಇನಿ ನಮ್ಮ ದಾದಾಪಂಡ ನಮ್ಮ ಮುಲ್ತ ವಿದ್ಯಾರಣ್ಯ ನಗರ ಬಾರಿ ಉಳ್ಳಾಲ ಪರಿಸರ ಪಂಪಿನ ಅಂಚಿತ್ತಿನ ತುಂಬ ಐತಿಹಾಸಿಕ ಒಂದು ಪ್ರದೇಶ ದಯಪಂಡ ನಮಗೆ ಮಾತೆಲ್ಲ ಗೊತ್ತುಂಡು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ ಮೂಲು ಅಪ್ಪಗ ಉಳ್ಳಾಲ ಉಪರಾಜಧಾನಿ ಆದಿತ್ತುಂಡು ನಮ್ಮ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಲ್ತಿನ ಅಬ್ಬಕ್ಕರನೆ ಪುಟ್ಟಿದಿನ ಇತ್ತಿನ ಈ ಊರುಡು ನಮ್ಮ ವಿದ್ಯಾರಣ್ಯ ನಗರ ಪಂಪಿನಂಚಿತ್ತಿನ ಬಡಾವಣೆ ಬಾರಿ ಪರತ್ತು ಬಡಾವಣೆ ಏತು ಸುಂದರವಾದುಂಡು ಆಂಡ ದಾದಪಂಡ ತೂರಗ ಮಾತ್ರ ಸುಂದರವಾದ ಇಪ್ಪುಂಡು ಆದರ್ಶವಾದನ ಬಡಾವಣೆ ಆದಿಪ್ಪೊಡಿತ್ತುಂಡು ಆಂಡ ದಾದಪಂಡ ಬಾರಿ ಬೇಜಾರದ ವಿಷಯ ದಾದಪಂಡ ಮುಲ್ತ ಬಡಾವಣೆ ಓವೇ ಮೂಲಸೌಕರ್ಯ ವ್ಯವಸ್ಥೆ ರೋಡ್ ಮಾತ್ರ ಅಗಲೇ ಉಂಡು ಆಂಡ ಓವೇ ರೋಡ್ದ ಕರೆಕ್ಟ್ ಆದ ಟಾರ್ ಇಜ್ಜಿ ಅಥವಾ ಕಾಂಕ್ರೀಟ್ ಇಜ್ಜಿ ನಮ್ಮ ರೋಡ್ ನೀರ್ದ ಬರ್ಸಗಾಲಡ್ ನೀರು ಪೋವರೆ ಕರೆಕ್ಟ್ ವ್ಯವಸ್ಥೆ ಇಜ್ಜಿ ಅಂಚನೆ ನೈರ್ಮಲ್ಯದ ವಿಷಯವಾದಿಪ್ಪು ಅಂಚನೆ ಮುಲ್ತ ಪಾರ್ಕದ ನಿರ್ವಹಣೆ ಆದಿಪ್ಪು ಅಂಚನೆ ಕಾಮನ್ ಏರಿಯಾದ ವಿಷಯಡ್ಲ ಓವೇ ದಯಪಂಡ 3 ಇಪ್ಪಿನ ಅಂಚಿತ್ತಿನ 3-4 ಎಕರೆದ ಈ ಬಡಾವಣೆಡು ಕರಿ ದಾದಿತ್ತು ನಾನು ನಲ್ಪಡ್ದ ಅಯ್ಯೋ ಇಲ್ಲ ಉಳ್ಳೇರು ಪೂರ ಜನಲ ಪ್ರತಿಷ್ಠಿತ ಜನಕಲು ಇಪ್ಪಿನ ಈ ಊರು ಈ ಪ್ರದೇಶಡು ಡಾಕ್ಟರ್ ಆದಿಪ್ಪು ಬೇತೆ ಬೇತೆ ಪ್ರೊಫೆಷನಲ್ ಉಳ್ಳೇರು ಬೊಕ್ಕೊಂದಾದ ಪಂಡ ಮಾತ ತುಂಬ ಹಿರಿಯ ನಾಗರಿಕರು ಉಳ್ಳೇರು ಮಾತಲ್ಲಿ ನಿಕಲು ತೂರು ಹಿರಿಯ ನಾಗರಿಕರು ಇಂಚಿತ್ತಿನ ಪ್ರದೇಶ ಉಳ್ಳಾಲದ ಮಾದರಿ ಬಡಾವಣೆ ಆಪಿನಂಚಿತ್ತಿನ ಈ ಪ್ರದೇಶ ಮೂಲಭೂತ ಸೌಕರ್ಯಗೋಸ್ಕರ ನಮ್ಮ ಹೋರಾಟ ಮಲ್ತೊಂದುಲ್ಲ ನಮ್ಮ ಉಳ್ಳಾಲ ನಗರಸಭೆಗೆ ಬೇತೆ ಬೇತೆ ವಿಷಯ ನಮ್ಮ ಆಸ್ತಿ ತೆರಿಗೆ ಆದಿಪ್ಪು ನೀರಿದ ವಿಷಯ ಆದಿಪ್ಪು ಕಸ ವಿಲೇವಾರಿ ವಿಷಯ ಆದಿಪ್ಪು ನಮ್ಮ ಬೊಕ್ಕ ಮಾತೆಲ್ಲ ಮೂರು ಪ್ರೊಫೆಷನಲ್ ಇಲ್ಲೇರು ಪ್ರೊಫೆಷನಲ್ ಟ್ಯಾಕ್ಸ್ ಬೇತೆ ಎಕ್ಸ್ಟ್ರಾ ಪೇಮೆಂಟ್ ಮಲ್ತೊಂದುಲ್ಲೇರು ಪೂರ ಜನಲ್ಲ ಆಂಡ ಉಳ್ಳಾಲ ನಗರಸಭಾ ವ್ಯಾಪ್ತಿದ ಈ ಪ್ರದೇಶಡು ನಮ್ಮ ಏತೋ ಸಮಯದಿಂಚಿ ನಮ್ಮ ಮುಲ್ತ ನಿವಾಸಲು ವಿದ್ಯಾನಗರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಮುಖಾಂತರ ಮುಲ್ತ ಮಾತ ಮೆಂಬರ್ಸ್ ನಾಕಲು ಏತೋ ಸಲ ನಮ್ಮ ಉಳ್ಳಾಲ ನಗರಸಭೆಗೆ ಅವ್ರ ಸಂಬಂಧಪಟ್ಟಿನ ಜನಪ್ರತಿನಿಧಿಗಳಿಗೆ ಮುಲ್ತ ಕೌನ್ಸಿಲರ್ಗೆ ಇಂಚಿತ್ ಮುಲ್ತ ರೋಡ್ದ ಸಮಸ್ಯೆದ ಬಗ್ಗೆ ಆದಿಪ್ಪು ಅಂಚನೆ ನೀರದ ಮಳೆಗಾಲ ವರ್ಷದ ನೀರದ ಪೋಪಿನ ವ್ಯವಸ್ಥೆ ಬಗ್ಗೆ ಎಲ್ಲ ಮನವಿ ಕೊಂಡಲ ಇತರ ಮುಟ್ಟಲ್ಲ ಏರ್ಲ ಕ್ರಮದೆತ್ತೊಂದಿಜ್ಜರು. ತುಳುನಾಡ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕದ ನೇತೃತ್ವದ ವಿದ್ಯಾರಣ್ಯ ನಗರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಉಳ್ಳಾಲದ ಒಟ್ಟು ಸೇರಿಗೆಡು ಉಳ್ಳಾಲ ನಗರಸಭಾ ವ್ಯಾಪ್ತಿಡುಪ್ಪುನ ವಿದ್ಯಾರಣ್ಯ ಬಡಾವಣೆಡು ತಾದಿ ಒಳಚರಂಡಿ ಸಾದಿದೀಪ ಉದ್ಯಾನವನದ ಸುವ್ಯವಸ್ಥೆ ಬೊಕ್ಕ ಬಾಕಿದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಾವಲಕ ಒತ್ತಾಯಿಸಾದ ಪ್ರತಿಭಟನಾ ಸಭೆನು ವಿದ್ಯಾರಣ್ಯ ನಗರ ಬಡಾವಣೆದ ಪಾರ್ಕ್ ಕೈತಲ್ಲು ಗುರುವಾರ ಕಾಂಡ ನಡಪಾಯಿರು. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇದು ನ್ಯಾಯ ಅಲ್ಲ ಅನ್ಯಾಯ ಇದು ನ್ಯಾಯ ಅಲ್ಲ ಅನ್ಯಾಯ ಇದು ನ್ಯಾಯ ಅಲ್ಲ ಅನ್ಯಾಯ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇದು ನ್ಯಾಯ ಅಲ್ಲ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಇದು ನ್ಯಾಯ ಅಲ್ಲ ಅನ್ಯಾಯ ನ್ಯಾಯ ಅಲ್ಲ
ಕಲ್ಪಿಸಿ ಮೂಲಭೂತ ಸೌಕರ್ಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕಲ್ಪಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಒಯ್ಕಾದು ಪೊರಂಬಾಟ ಒಯ್ಕಾದು ಪೊರಂಬಾಟ ಒಯ್ಕಾದು ಪೊರಂಬಾಟ ಬೋಡೆ ಬೋಡು ಬೋಡೆ ಬೋಡು ಬೋಡೆ ಬೋಡು ಬೋಡೆ ಬೋಡು ಒಯ್ಕಾದು ಪೊರಂಬಾಟ ಒಯ್ಕಾದು ಪೊರಂಬಾಟ ಬೋಡೆ ಬೋಡು ಬೋಡೆ ಬೋಡು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೋಡೆ ಬೋಡು ಕಲ್ಪಿಸಿ 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 ಬೇಕೇ ಬೇಕು ಬೇಕೇ ಬೇಕು ನಗರಸಭೆ ಧಿಕ್ಕಾರ 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 ನಗರಸಭೆಗೆ ಧಿಕ್ಕಾರ ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಯೋಗಿ ಶೆಟ್ಟಿ ಜಪ್ಪು ಪಾತೆರೊಂದು ತಂಕ್ಲು ಸಾದಿಗ ಜತದ ಪ್ರತಿಭಟನೆ ಮಲ್ಪುಲಕ ಮಲ್ಪೊಚ್ಚಿ ಒಂಜಿ ತಿಂಗಳದೌಲೈ ಕಾಮಗಾರಿ ಶುರು ಮಲ್ತಿಜಿಂಡ ನಗರಸಭೆದ ಕೈತಲ್ ಧರಣಿ ಸತ್ಯಾಗ್ರಹ ಮಲ್ಪುವ ವಿದ್ಯಾರಣ್ಯ ನಗರ ಕ್ಷೇಮಾಭಿವೃದ್ಧಿ ಸಂಘದೊಟ್ಟಿಗೆ ತುಳುನಾಡ ರಕ್ಷಣಾ ವೇದಿಕೆ ಏಪಲ ಉಂಡು ಪಂಡ ತೆರಿಪಾಯಿರು ಕ್ಷೇಮಾಭಿವೃದ್ಧಿ ಸಂಘ ಜಂಟಿಯಾದೊಂಜಿ ಪ್ರತಿಭಟನಾ ಸಭೆಯನ್ನು ನಮ್ಮ ಪಾಡೊಂದ ದಯಪನ್ನಂಡ ಈ ಪ್ರತಿಭಟನಾ ಸಭೆ ಪಾಡುಂಡ ಪಂಡನಗರ ಬಾರಿ ಬೇಜಾರಾಪುಂಡು ದಯಪನ್ನಂಡ ಇನ್ನು ಇಪ್ಪುನಕಲು ಪೂರೆಲ್ಲ ಒಂಜಿ ಪ್ರತಿಷ್ಠಿತ ಒಂಜಿ ವ್ಯಕ್ತಿನಕಲು ಒಂಜಿ ಡಾಕ್ಟರ್ ಆದ ಪೇರರು ಒಂಜಿ ಟೀಚರ್ ಆದ ಪೇರು ಬೆತೆ ಬೆತೆ ಒಂಜಿ ಕ್ಷೇತ್ರಡ್ ಸಮಾಜಕ್ಕೆ ಸೇವೆ ಮನ್ಪುನಂಚಿನ ಒಂಜಿ ಜನಕಲು ಪ್ರಪತಿ ಇನಿ ಬೀದಿಡು ಬತ್ತ ಉಂತುನಂಚಿನ ಪರಿಸ್ಥಿತಿ ಬತ್ತಲು ಇದು ಎಡ್ಡೆ ಬೆಳವಣಿಗೆ ಅತ್ತು ನಮ್ಮ ಒಂಜಿ ಪ್ರತಿಯೊರೆಲ್ಲ ಪ್ರಜಾಪ್ರಭುತ್ವದ ಒಂಜಿ ರಾಷ್ಟ್ರವಾದ ನಮ್ಮ ಒಂಜಿ ಪಾಡೊಂದ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಳಲ್ಪಡುವ ಸರ್ಕಾರ ಪಂಡದು ಒಂಜಿ ವ್ಯವಸ್ಥೆ ಬೈದಿಡು ದಯಪನ್ನಂಡ ಪ್ರತಿಯೊರೆಲ್ಲ ನಮ್ಮ ನಮ್ಮ ಬೇತೆ ಬೇತೆ ಕೆಲಸ ಬಿಸಿಯಪ್ಪ ಒಂಜಿ ನಮ್ಮ ಎಲ್ಲೇ ಬಾಲೆ ಚಾಕ್ಲೇಟ್ ದಿಂಚ ನಮ್ಮ ದೆಪ್ಪನ ಶರ್ಟ್ ಆದ ಪೇರರು ನಮ್ಮ ದೆಪ್ಪನ ಪ್ರತಿಯೊಂದು ವಸ್ತು ಇಲ್ಲ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನಮ್ಮ ಟ್ಯಾಕ್ಸ್ ಪೇಮೆಂಟ್ ಮನ್ಪ ಅವು ದಾಯ ಟ್ಯಾಕ್ಸ್ ಬಂದಂಡ ನಮ್ಮ ಮೂಲಭೂತ ಸೌಕರ್ಯಕ್ಕೆ ವ್ಯವಸ್ಥೆ ಮನ್ಪಡು ರಸ್ತೆ ಮನ್ಪಡು ಸುರಕ್ಷತೆ ಕೊರಡು ಬೇತೆ ಬೇತೆ ವಿಷಯಕ್ಕೋಸ್ಕರ ಆ ಟ್ಯಾಕ್ಸ್ ವಿನಿಯೋಗ ಔಟ್ ಪನ್ಪೆ ದೃಷ್ಟಿಡು ನಮ್ಮ ಟ್ಯಾಕ್ಸ್ ಕಟ್ಟೊಂದಿಲ್ಲ ಆ ಟ್ಯಾಕ್ಸ್ದ ಮೂಲಕ ಮುಲ್ಪದ ಜನಪ್ರತಿನಿಧಿ ಆದ ಪೇರರು ಮುಲ್ಪದ ಒಂದು ಅಧಿಕಾರಿ ನಕಲಾದ ಪೇರರು ಪ್ರತಿಯೊರೆಲ್ಲ ನಮ್ಮ ಕಟ್ಟೋ ಟ್ಯಾಕ್ಸ್ ಹಾಕ್ಲಿಕ್ಕೆ ಸಂಬಳ ತಿಕ್ಕೊಂಡುಂಡು ಹಣ ಇನಿ ಓಡಿಮುಟ್ಟ ಬೈದಿನ ಪಂಡ ಪರಿಸ್ಥಿತಿ ಬಂದಾಂಡ ಇನಿ ನಮ್ಮ ಹಕ್ಕುಗೋಸ್ಕರ ರೋಡ್ ಬರ್ಪುನಂಚೆ ಪರಿಸ್ಥಿತಿ ಬೈದಿನ ದಯ ಪನ್ನಂಡ ತುಳುನಾಡು ರಕ್ಷಣಾ ವೇದಿಕೆ ಕರಿನ 15 ವರ್ಷದಿಂಚ ಬೇತೆ ಬೇತೆ ಸಾಮಾಜಿಕವಾದ ಹೋರಾಟ ಅಂತ ಬೈದಿನಿ ಇನ್ನು ಯಾವ ಜಿಲ್ಲಾ ರಾಜ್ಯೋತ್ಸವದ ಬೇರೆ ಬೇತೆ ಬೇತೆ ಸಂತ ಪ್ರಶಸ್ತಿಯ ತಿಕ್ಕದಿನ ಒಂಜಿ ಸಂಘಟನೆ ಸಮಾಜದ ಏರಿಗೆ ಧ್ವನಿ ಇಜ್ಜಿ ಆಗಲೇ ಧ್ವನಿಯಾದ ಪುನಂಜಿನ ಸಂಘಟನೆ ಮಾಡಿದ್ರೆ ತುಳುನಾಡು ರಕ್ಷಣಾ ವೇದಿಕೆ ನಮ್ಮ ಹೂವೇ ಪಕ್ಷ ಇಜ್ಜಿ ಜಾತಿ ಇಜ್ಜಿ ಭೇದ ಇಜ್ಜಂದ್ರೆ ಎಂಗ್ಲು ಹೋರಾಟ ಅಂತ ಬೈದ ಮಸ್ತ್ ವರ್ಷದಿಂಚ ನಮ್ಮ 15 ವರ್ಷದಿಂಚ ನಮ್ಮ ಹೋರಾಟ ಅಂತಂದಿಲ್ಲ ದಯಪನ್ನಂಡ ಏರು ಜನಕ್ಲಿಗೆ ಶೋಷಣೆ ಮನ್ಪೇರು ಜನಕ್ಲಿಗೆ ಏರು ಒಂಜಿ ಅಕ್ಲು ಅಬ್ಬಲೇರು ಬಂದು ನೆನಪೇರು ಜನಕ್ಲಿಗೆ ಏರು ಅಕ್ಲು ಒಂಜಿ ಹೋರಾಟ ಮನ್ಪೇರು ಅಕ್ಲೆ ಶಕ್ತಿ ಇಜ್ಜಿ ಮನ್ಪೇರು ಅಕ್ಲೆ ಬೆಂಬಲ ಅದು ಎಂಗ್ಲು ಸರ್ಕಾರ ಗಾವಡಿ ಜನಪ್ರತಿ ಎಚ್ಚರಿಕೆ ಹೊರಪನಂಚಿನ ಕೆಲಸ ಕರ್ನ 15 ವರ್ಷದ ಮಂತದ ಐಟಿ ಯಶಸ್ವಿ ಆತ ಇನಿ ಮಸ್ತ್ ಬೇತೆ ಬೇತೆ ಹೋರಾಟಡಿ ಯಶಸ್ವಿ ಆತಂದು ತುಳುನಾಡು ರಕ್ಷಣಾ ವೇದಿಕೆ ಲಾಸ್ಟ್ ಟೈಮ್ ಇಂಚೆನೆ ಒಂಜಿ ನಮ್ಮ ಉಳ್ಳಾಲದ ಅಲ್ಪ ಇಂಚೆನೆ ಒಂಜಿ ಸಮಸ್ಯೆ ಬತ್ತಿತ್ತು ಅಲ್ಪ ಮಹಾಗಣಪತಿ ದೇವಸ್ಥಾನ ಪೋಪನ ರಸ್ತೆಡು ಅಲ್ಪಲ ನಮ್ಮ ಎಂಗ್ಲನ ಒಂಜಿ ಸಂಘಟನೆ ಅಶೋಕ್ ಉಳ್ಳಾಳ್ರೆ ಅಲ್ಪ ಎಂಗ್ಲ ಪಂಡೇರು ಇಂಚೆ ಒಂಜಿ ಎಂಗ್ಲ ಅಲ್ಪ ಪೋಯರ ಆಪುಜಿ ಬಾರಿ ಬೇಜಾರು ಆಪುಂಡು ಎಂಗ್ಲಿಗೆ ರೋಡ್ ಪೋಯರ ಸಾಧ್ಯಜಿ ಪ್ರತಿಯೊಂಜಿ ದಿನಲ್ಲ ಎಂಗ್ಲ ಜೋಕುಲು ಯೂನಿಫಾರ್ಮ್ ಪಾಡ್ಕೊಂಡ ಟೀಚರ್ ನೆರಪುನಂಜಿ ಪರಿಸ್ಥಿತಿ ಉಂಡು ಅಪ್ಪ ಅಂದುವೆ ಎಂಗ್ಲ ಅಶೋಕ್ ಅಣ್ಣ ನೇತೃತ್ವದೋಡು ಎಂಗ್ಲ ಒಂಜಿ ಬಾರಿ ಮಲ್ಲ ಒಂಜಿ ಪ್ರತಿಭಟನೆ ಜಾತಿ ಬಂದದ್ದು ರೋಡ್ ಎಂಗ್ಲು ಬಾರಿ ನಡುಪಿನ ಕೆಲಸ ಮಂತ 5 ಬಕ್ಕ ಕೂಡಲೇ ಅಲ್ಪ ಕಾಂಕ್ರೀಟೀಕರಣ ಆಂಡು
ಇನ್ನಿಲ್ಲ ಈ ಪ್ರದೇಶ ದಯಬದ್ಧ ಪಂಡ ಎಂಗ್ಲ ಜಾನಕಿ ಟೀಚರ್ ಪಾಪ ಆರು ಈ ಒಂಜಿ ಕ್ಷೇತ್ರದ ಈ ಮುಲ್ಪದ ವಿದ್ಯಾರಣ್ಯ ಅಭಿವೃದ್ಧಿಗೆ ಆರಾಧ ಪೆರರು ನಮ್ಮ ಮುಲ್ಪದ ಅಧ್ಯಕ್ಷ ಡಾಕ್ಟರ್ ಎಲ್ಲ ಮಸ್ತ್ ಪಾಪ ಭಂಗ ಬಂದಿಲ್ಲ ದಯಪನ್ನಡ ನಮ್ಮ ಒಂಜಿ ವಿದ್ಯಾರಣ್ಯ ನಗರನು ಎಡ್ಡೆಮನ್ ಪೊಡು ನಮ್ಮ ವಿದ್ಯಾರಣ್ಯ ನಗರ ಒಂಜಿ ಮಾದರಿ ನಗರ ಅವಡು ಈ ವಿದ್ಯಾರಣ್ಯ ನಗರದಕ್ಲೆಗೆ ಎಡ್ಡೆಂದಿ ಆರೋಗ್ಯ ತಿಕ್ಕೊಡು ಮುಲ್ಪದಕ್ಲೆಗೆ ದಾರ ತೊಂದರೆ ಬಲ್ಲಿ ಪನ್ಪಿನ ಒಂಜಿ ಪ್ರಾಮಾಣಿಕ ಒಂಜಿ ಪ್ರಯತ್ನ ತಂದಿರ್ತೇರು ಆಂಡ ಮೊಕ್ಕಲಿನ ಒಂಜಿ ಎಡ್ಡೆತನನ್ನು ಅವೇನು ಜನಪ್ರತಿನಿಧಿ ಆದ ಪೆರರು ನಗರಸಭೆ ಅವೇನು ದೌರ್ಬಲ್ಯ ನಿಂತದು ಅಕ್ಲು ಅಸಹಾಯಕರು ಬಂದು ನಿಂತದು ಅಕ್ಲು ಎಂಚಿನ ಪಾತ್ರ ಕೇಂಡಲ್ಲ ಅಕ್ಲು ಏತು ಸಲ ಮನವಿ ಮಂತ್ರಲ್ಲ ಅವನ್ ಕ್ಯಾರ್ ಮನ್ಪದೆ ಪೋಯರು ದುವೇ ಜಾಗಡು 2018 ಇಸವಿಡು ಸುಮಾರು 71 ಲಕ್ಷ ರೂಪಾಯಿದ ಮುಲ್ಪ ಒಂಜಿ ಯೋಜನೆಗೆ ಶಿಲಾನ್ಯಾಸ ಆದಿತ್ತನಿಗೆ ಆಂಡಲ ಆಕಾಶನಿಲ್ಲ ಮುಲ್ಪದ ಬದಲು ಬೇತೆ ಕಡೆಗೆ ಪಾಡ್ತಿರ್ಗೆ ದಾಯ ಸ್ವಾಮಿ ದಾಯಗಿಂದಕ್ಕೆ ಏನೊಂದಿಲ್ಲ ನಮ್ಮ ದಾಯ ಮುಲ್ಪದಕ್ಕೂ ಟ್ಯಾಕ್ಸ್ ಕೊಡ್ತಿದ್ದಾರ ಅದು ಮುಲ್ಪದಕ್ಕೂ ನಿಕ್ಲಿದ್ದಾರ ಅನ್ಯಾಯ ಮಂತಿದ್ದಾರ ಹತ್ತು ಮುಕ್ಕಲು ನಿಕ್ಲಿಗೆ ಒವೇ ವಿಷಯ ಸಹಕಾರ ಕೊಡ್ತಿದ್ದಾರ ವಿದ್ಯಾರಣ್ಯ ನಗರದಕ್ಲೆನ ಕಾಸು ಬೇತೆಗಡೆ ಪಾಡೋಡಂಡ ಮುಲ್ಪ ಒವೇ ಅಭಿವೃದ್ಧಿ ಮನ್ಪಂದೆ ಕನ್ನಡ ತೋಡುದುಂಡ ಗೊತ್ತಾಪುಂಡು ಒಂಜಿ ತೋಡು ಸಂತಲಿಜ್ಜಿ ರಡ್ಡಮೇಟಿ ತೋಲೆ ಕನ್ನಡ ತೋಡಿಜ್ಜಿ ಪ್ರತಿಯೊಂದು ಕಡೆಲ್ಲ ಒಂಜಿ ಈತಿತ್ತು ಒಂಜಿ ಕೆಸರು ಜಿಂದಿದ್ರು ಒಂಜಿ ಇಲ್ಲಡೆ ಪೋನ ಕಲ್ಪ ತೂರಾಗ ಪ್ರತಿಯೊಂದು ಪಾಪ ಜಾಡು ಇಲ್ಲದ ಕೆಸರುಂಡು ದಾಯ ಸ್ವಾಮಿ ಚಾತನು ದಾಯ ಮೊಕ್ಕಲು ನಮ್ಮ ಒಂಜಿ ಭಾರತ ದೇಶದ ಪ್ರಜೆತ್ತ ನಾಳೆ ಮೊಕ್ಕಲು ಮೀನು ಭಾರತ ದೇಶದ ಪಿದೇಡಿ ಮೀನು ಉಳ್ಳರ ಅತ್ತ ಮುಲ್ಪದಕ್ಲೆಗೆ ದಾಯ ಮುಲ್ಪದಕ್ಲೆಗೆ ತನ್ನ ಒಂಜಿ ಅಕ್ಕನ ಮೂಲಭೂತ ಸೌಕರ್ಯ ತೆತ್ತೊಂಡ್ರೆ ಮಕ್ಕಳ ಅಕ್ಕಿಜ್ಜ ದಾಯಗಿಂಚ ಬಂತಂದುಲ್ಲರು ಅವೇ ಕೋಡೆ ಎಂಕುಲು ರಡ್ಡಿದಿರ ದುಂಬು ಎಂಕುಲು ಪ್ರತಿಭಟನೆ ಮನ್ಪ ಡಿಸೈಡ್ ಮನ್ನಾಗ ಸ್ವಾಮಿ ನಮ್ಮ ಜನಪ್ರತಿನಿಧಿಗಳ ಪರ ಎಚ್ಚರಿಕೆ ಅಂಡು ಬೇತೆ ಫೋನ್ ಕಾಲ್ ಬರ್ರ ಸ್ಟಾರ್ಟ್ ಅಂಡು ಎಂಗ್ಲ ಪ್ರಧಾನ ಕಾರ್ಯದರ್ಶಿಗಳ ಎಂಗ್ಲನ ಜಾನಕಿ ಮೇಡಮ್ಲ ಫೋನ್ ಬತ್ತಂಡು ಬೇತೆ ಎಂಗ್ಲಿಗೆ ಫೋನ್ ಬತ್ತಂಡು ನಿಂಗಳು ಪ್ರತಿಭಟನೆ ಪಿರಪಾಡ್ರ ಆಪುಂಡ ಎಂಗ್ಲು ಇಕ್ಲ ಕೆಲಸ ಮನ್ಪೋ ಎಂಗ್ಲು ಶೀಘ್ರವಾದ ಮನ್ಪೋ ಸ್ವಾಮಿ ಶೀಘ್ರವಾದ ಮನ್ಪೋ ಬನ್ನದಿಲ್ಲರು ಸ್ವಾಮಿ ಯಾನ ಈರಡ ಎಂಗ್ಲ ಯಾನ್ ಮುಲ್ಪ ಪನ್ಪುನಿ ಪಣ್ಣಂಡ ದಾಯ ಸ್ವಾಮಿ ಎಂಕ್ಲು ಪ್ರತಿಭಟನೆ ಮಂತಿ ಪಕ್ಕ ನಿಕ್ಲಿಗೆ ಎಚ್ಚರಿಕೆ ಅಂಡು ಆಂಡಲ ನಿಕ್ಲಿಗೆ ಒಂಜಿ ಅಂಕ್ಲು ಬಾರಿ ಧನ್ಯವಾದ ಕೊರೊಂದಿಲ್ಲ ದಾಯ ಪನ್ನಂಡ ನಿಕ್ಕುಲು ಇಂಚ ಮಂತಿನಟ್ಟು ಎಂಗ್ಲ ವಿದ್ಯಾನಗರದಕ್ಕಲು ನಗರದಕ್ಕಲು ಎಂಗ್ಲು ಬಾತಾಲ ಎಂಗ್ಲು ಆವಂದಿನಕ್ಕಲು ಹತ್ತು ಎಂಗ್ಲು ಸಂದರ್ಭತ್ತನಲ್ಲ ಬೀದಿಗೆ ಜತ್ತದಲ್ಲ ಹೋರಾಟ ಮನ್ಪಡ ತಯಾರುಲ್ಲ ಪಂಡದೊಂಜಿ ಸಂದೇಶ ಕೊಡ್ಲಕ್ಕ ಮಂತೇರಿ ಆಯ್ಕಿನಿಗಳಿಗೆ ಧನ್ಯವಾದ ಕೊರ್ಪ ನಮ್ಮ ಪೂರೆಲ್ಲ ಒಗ್ಗಟ್ಟುಲ್ಲ ಎಂಗ್ಲನ ಅಕ್ಕನು ತಾಲ ಎಂಗ್ಲನ ಭಾರತ ಸರ್ಕಾರದ ಎಂಗ್ಲನ ಒಂಜಿ ಸಂವಿಧಾನ ಕೊಡ್ತೀನಿ ಹಕ್ಕಲನ್ನು ಎಂಗ್ಲ ದತ್ತೊಂಡ್ರದ ಎಂಗ್ಲೆಲ್ಲ ಒಂಜಿ ಎಂಗ್ಲು ಪ್ರಬಲರುಲ್ಲ ಪನ್ನೊಂಜಿ ಸಂದೇಶನು ಈ ಮೂಲಕ ಕೊಡ್ತೇರು ಇನಿಯಾನ್ ಪನ್ಪುನ್ ಪಂಡ ಸ್ವಾಮಿ ಎಂಗ್ಲು ಏರ್ನಲ್ಲ ವಿರುದ್ಧವಾದ ಹೋರಾಟ ಮನ್ ಬತ್ತು ಇನಿ ಸೂರ್ಯಚಂದ್ರನ ಶಾಲ್ ಪಾಡ್ದು ಎಂಗ್ಲು ಹೋರಾಟ ಬಂದಿಲ್ಲ ತುಳುನಾಡದ ಶಾಲ್ ಪಾಡ್ದು ಹೋರಾಟ ಬಂದಿಲ್ಲ ನಮ್ಮ ದುವೇ ಶಾಲನ್ನು ಪಾಡ್ದು ಇಂಚಿನೇ ತುಳುನಾಡದ ಶಾಲ್ನ ಪಾಡ್ದೆ ಪೋಯ್ಸತಿ ಪೂರಾ ಪಾರ್ಟಿ ದಕ್ಕುಲ್ಲ ಅವು ಮುದು ಪಾರ್ಟಿ ಪನ್ಪುಜಿ ಪ್ರತಿಯೊಲ್ಲ ಮುನ್ನ ಓಟುಗೆ ಎನ್ನಾಗ ಎಂಗ್ಲನ ಸೂರ್ಯಚಂದ್ರ ಶಾಲ್ ಪಾಡ್ದು ಪೂರ ಮೇಟ್ ಪೋಯರು ತುಳುನಾಡದ ಶಾಲ್ ಪಾಡ್ದೆ ಓಟುಗೆ ನಡೀತೀನಿ ಅಕ್ಲನ ಗಾಡಿದ ಮಿತ್ತಲ್ಲ ತುಳುನಾಡದ ಶಾಲ್ ಪಾಡ್ದೇರು ತುಳುನಾಡದ ಫ್ಲಾಗ್ ಕಡಿದೇರು ದಾಯ ಸ್ವಾಮಿ ದಾಯಪಣ್ಣ ತುಳುನಾಡದ ಜನಕ್ಲಿಟ್ಟಿಗೆ ಎಂಗ್ಲು ಉಲ್ಲಾ ಬಣ್ಣದು ಅಪಗಾಕ್ಲೆಗೆ ಪಕ್ಷದ ನೆನಪಾಯ್ಚಿ ಪಕ್ಷದಲ್ಲ ಮುಖ್ಯ ತುಳುನಾಡು ಮುಖ್ಯ ಬಂದಾಂಡು ಆಣ ಇನಿ ತುಳುನಾಡದಕ್ಲೆಗೆ ಅನ್ಯಾಯನಗ ದಾಗಿ ನಿಕ್ಲೆಗ ಭಾವನೆ ಬೈಜಿ ಎಂಗ್ಲು ತುಳುನಾಡದ ಜನಕುಲು ಮಕ್ಕಳು ನಮ್ಮ ಭಾರತ ದೇಶದ ಉಲೈಡಪ್ಪುನಿ ಮಕ್ಕಳು ಬಿದೇದಕ್ಕಲು ಹತ್ತು ಮಕ್ಕಳ ಪ್ರತಿಯೊಂದು ಹಕ್ಕು ನಮ್ಮ ಕೊರಡು ದಯಪನ್ನಂಡ ಮುಲ್ಪ ರಾಜಕೀಯ ಇರಬಲ್ಲಿ ಮುಲ್ಪ ಏರೆ ಓಟು ಏರೆಗೆ ಪಾಡ್ದು ಪೇರಾರು ಅವು ಮುಖ್ಯ ಹತ್ತು ಓಟು ಪಾಡ್ದ ಬಕ್ಕ ಎಂಗ್ಲ ಜನಪ್ರತಿನಿಧಿ ಅವು ಕೌನ್ಸಿಲರ್ ಆದ ಪೇರಾರು MLA ಆದ ಪೇರಾರು MP ಆದ ಪೇರಾರು ಎಂಗ್ಲು ಓಟು ಪಾಡ್ದ ಬಕ್ಕ ಜನಗಳು ಓಟು ಪಾಡಿ ಬಕ್ಕ ಎಂಗ್ಲ ಜನಪ್ರತಿನಿಧಿ ಎಂಗ್ಲ ಸಮಸ್ತ ಜನಗಳನ್ನ ಜನಪ್ರತಿನಿಧಿ ಹಂಚದಪ್ಪನಾಗ ದಯಮಂತದ ಈ ಮೂಲಕ ಎಂಗ್ಲು ಎಚ್ಚರಿಕೆ ಕೊರ್ಪ ಎಂಗ್ಲು ದುಮ್ಮಲ ಬಂತ ಮಸ್ತ್ ಸತ್ಯ ಬೇತೆ ಸಂದರ್ಭ ಎಂಗುಲು ಬತ್ತದ ಹೋರಾಟ ಮನ್ಪುರಂಚಿನ ಪರಿಸ್ಥಿತಿ ನಿರ್ಮಾಣ ಮನ್ಪೋಚಿ ಎಂಗ್ಲು ನಗರಸಭೆ ಆದ ಪೇರಾರು ಎಂಗ್ಲ MLA ಆದ ಪೇರಾರು ಊರೆಗ್ಲ ಎಂಗ್ಲು ಪನ್ನದಪ್ಪ ಎಂಗುಲು ಬತ್ತದ ಬೀದಿ ಬತ್ತ ಹೋರಾಟ ಮನ್ಪಲಕ ಮನ್ಪೋಚಿ ಜನಕುಲು ಮೀನು ಎಂಗ್ಲಿಗೆ ಲೊಪ್ಪನಾಗ ಎಂಗ್ಲು ಬಕ್ಕ ಹೋರಾಟ ಮನ್ಪಡ ಆಪುಂಡು ಬಂತ ಎಂಗ್ಲು ಇನಿ ಸಾಂಕೇತಿಕವಾದ ಇನಿ ಹೋರಾಟ ಬಂತ ಎಂಗ್ಲು ಸಾಂಕೇತಿಕವಾದ ಇನಿ ಎಂಗ್ಲನ ಉಳ್ಳಾಲ ತಾಲೂಕದ ಅಧ್ಯಕ್ಷರನ್ನ ಮೆಗ್ದಿನ ಮಗಲ್ನ ಮದಿಮ ಸಂದುಂಟು ಅಲ್ಪ ಎಂಗ್ಲನ ಪೂರೆಲ್ಲ ಎಂಗ್ಲನ ಉಳ್ಳಾಲ ತಾಲೂಕದ ಅಧ್ಯಕ್ಷರ ಸಂದಲ ಮದಿಮದ ಕಾರ್ಯಕ್ರಮ ಉಳ್ಳರು ಆಂಡಲ ಎಂಕುಲು ಜಾನಕಿ ಟೀಚರ್ ಬಂಡೇರಿ ಎಂಗ್ಲಿಗೆ 20 ತಾರೀಕು ಬಕ್ಕ 19 ತಾರೀಕು ಬಕ್ಕ ಎಂಗ್ಲಿಗೆ ಪುಡ್ಸೋತಿಜ್ಜಿ ಎಂಗ್ಲಿಗೆ ಬೇಜಾರಾಪುಂಡು ಒಂಜಿ ಮೇಟಿ ದೇವೇರ ಸೇವೆ ಅನ್ಪಡು ಪಿರಂಜಿ ಮೇಟಿ ಜನಗಳ ಸೇವೆ ಅನ್ಪಡು ಹಂಚದ ಶೀಘ್ರವಾದ ಒಂಜಿ ನಮ್ಮ ಒಂಜಿ ಪ್ರತಿಭಟನಾ ಕಾರ್ಯಕ್ರಮ ಮನ್ಪುಗ ಬೊಕ್ಕ ಮಲ್ಲ ಮಟ್ಟದ ಕಾರ್ಯಕ್ರಮ ನಮ್ಮ ಬೊಕ್ಕ ಮನ್ಪುಗ ಬನ್ನಿಗೆ ಕೂಡಲೇ ಎಂಕುಲು ರಡೇ ದಿನಟ್ಟು ಒಂಜಿ ನಿರ್ಣಯ ಮಂತದ ಒಂಜಿ ಪ್ರತಿಭಟನಾ ಸಭೆಯನ್ನು ಪಾಡದ್ದ ಎಂಗ್ಲು ಇನಿ ಮಾಧ್ಯಮ ಮೂಲಕ ಸಂಬಂಧಪಟ್ಟ ಎಚ್ಚರಿಕೆ ಕೊರ್ಪ ನಿಕ್ಕುಲು ಒಂಜಿ ಗಡುವು ಕೊರ್ಪ ಒಂಜಿ ತಿಂಗೊಲ್ದ ಉಲಾಯಿ
ಮುಲ್ಪ ಮಿನಿ ನೇತಾ ಒಂಜಿ ವಿಷಯ ಕೆಲಸ ಗಣಿಗಳು ದಾಲ ಸ್ಟಾರ್ಟ್ ಮಂತಿದ್ದಾಂಡ ಎಂಗಳು ದುಮ್ಮದ ದಿನ ನಗರಸಭೆದ ಎದುರು ಎಂಗಳು ಟೆಂಟ್ ಮಾಡ್ದು ಪ್ರೊಟೆಸ್ಟ್ ಮನ್ಪುವ ಸ್ವಾಮಿ ಟೆಂಟ್ ಮಾಡ್ದು ಪ್ರೊಟೆಸ್ಟ್ ಮನ್ಪುವ ದಯಪನ್ನ ಎಂಗ್ಳು ಈ ಮಾಧ್ಯಮ ಪನ್ಪುನಿ ಎಂಗ್ಳಿಗೆ ದಾಲ ಪ್ರತಿಯೊರೆಲ್ಲ ಗೊತ್ತುಂಡು ಮಲ್ಪ ನಮ್ಮ ಶಾಸಕರೆಲ್ಲ ಗೊತ್ತುಂಡು ಮಲ್ಪದ ಜನಪ್ರತಿನಿಧಿ ಗೊತ್ತುಂಡು ಮಲ್ಪದ ನಮ್ಮ ನಗರಸಭೆದ ಪ್ರತಿಯೊರೆಲ್ಲ ಗೊತ್ತುಂಡು ತುಳುನಾಡು ರಕ್ಷಾ ವೇದಿಕೆ ದಾದ ನಮ್ಮ ದಾದ ವಾರೀತಿದ ಹೋರಾಟ ಅಂತ ಅಂದು ಸ್ವಾಮಿ ಇನಿ ಮಲ್ಪ ಎಂಕ್ಲು ನಿಕ್ಲಾಗೆ ಎಚ್ಚರಿಕೆ ಬರೋದಿಲ್ಲ ಇನ್ ಕೇಸ್ ನಿಕ್ಲ ಮನಸ್ಸುರಪ್ಪು ಮುಲ್ಪದ ಏರಗಾಣ ಜನಕ್ಲಿಗೆ ಸಮಾಧಾನ ಬಂದಿದ್ದಿಲ್ಲ ಆಕಳಿಗೆ ಆಶ್ವಾಸ ಕೊಡ್ದು ಎಂಕ್ಲು ಮಣಿಪದ ಕುಲ್ಲಾಗ ಬಂದು ಆಣ ನಿಕುಲಂಜಿ ನೆನಪಲೆ ಏರು ಬರಡು ಬರದೆ ಕುಲ್ಲಾಡು ಒಂಜಿ ತಿಂಗಳ ಉಲಾಡಿ ಮೀನು ಇಕ್ಕು ಈ ಕೆಲಸ ಮಂದಿಜಿನ ಎಂಕುಲು ನಗರಸಭೆ ಎದುರು ಧರಣಿ ಸತ್ಯಾಗ್ರಹ ಕುಲ್ಲೋಡು ಅಪ್ಪು ಬಂದು ಎಂಗ್ಲು ಎಚ್ಚರಿಕೆ ಕೊರೋದಿಲ್ಲ ಅಂಚದಪ್ಪನಾಗ ನಿಕುಲು ಎಂಕ್ಲಿನ ಉವೇ ತಾಸ್ತಾರ ಮನ್ಪೋಜಿ ಎಂಕುಲು ಇನಿ ವಿನಂತಿ ಮನ್ಪು ಮಂಡ ಇನಿ ವಿದ್ಯಾರಣ್ಯ ನಗರದ ಒಟ್ಟಿಗೆ ತುಳುನಾಡು ರಕ್ಷಾ ವೇದಿಕೆ ಉಂಡು ಇನಿ ವಿದ್ಯಾರಣ್ಯ ನಗರದ ಕ್ಷೇಮಾಭಿವೃದ್ಧಿ ಸಂಘದ ಅక్కడ ಪೂರ ಸದಸ್ಯರೊಟ್ಟಿಗೆ ತುಳುನಾಡು ರಕ್ಷಣಾ ವೇದಿಕೆ ಉಂಡು ತುಳುನಾಡು ರಕ್ಷಣಾ ವೇದಿಕೆದ ಶಕ್ತಿದಾದಂದು ನಿಕ್ಲೆ ಗೊತ್ತುಂಡು ಎಂಗ್ಲನ ತುಳುನಾಡು ರಕ್ಷಾ ವೇದಿಕೆ ಇನಿ ರಾಜ್ಯ ದುಪ್ಪೇರರು ವಿದೇಶಡ್ಲ ಎಂಗ್ಲ ಸಂಘಟನೆ ಉಂಡು ತುಳುನಾಡು ರಕ್ಷಣಾ ವೇದಿಕೆ ದುಬೈ ದಂಚಿನ ಊರುಡಿಲ್ಲ ಅಲ್ಪ ತುಳುನಾಡು ರಕ್ಷಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಮನ್ಪರ ಆಪುಂಡು ಬಂದಾಂಡ ಎಂಗ್ಲೆ ಉಲ್ಲಾಲ ಮಲ್ಲ ಲೆಕ್ಕತ್ತು ಸ್ವಾಮಿ ಎಂಗ್ಲು ಇಂಚಿನ ಸಂದರ್ಭ ಬತ್ತಂಡ ಉಪವಾಸ ಸತ್ಯಾಗ್ರಹಗಳ ಎಂಗ್ಲು ಕುಲ್ಲಾರಡಿಲ್ಲ ಯಾಪನ್ನಂಡ ಎಂಗ ಈ ಮುಲ್ಪದ ಅಪ್ಪೆ ನಕ್ಲೆನ ಪರವಾದು ಮುಲ್ಪದ ಅಣ್ಣ ನಕ್ಲೆ ಪರವಾದು ಮತ್ತೆ ಹಿರಿಯ ನಕ್ಲೆ ಪರವಾದು ತುಳುನಾಡು ರಕ್ಷಣೆ ನೇತೃತ್ವಡು ದುಂಬದ ದಿನಟ್ಟು ಮಲ್ಲ ರೀತಿ ಹೋರಾಟ ಮನ್ಪೋ ಅಂಚೆನೇಕ ಅವಕಾಶ ಕೊರಚಿ ಎಂಗ್ಲದಲ್ಲ ಹೋರಾಟ ಮನ್ಪ ಎಂಗ್ಲೆ ಆಸಕ್ತಿ ಲಜ್ಜಿ ಮಲ್ಲದಲ್ಲ ಇಂಟ್ರೆಸ್ಟ್ ಲಜ್ಜಿ ಎಂಗ್ಲಿಗೆ ಆಂಡ ನಿಕ್ಕುಲು ಹೋರಾಟ ಮನ್ಪು ನಂಚಿನ ಮಜಬೂರಿನಿ ಎಂಗ್ಲ ಅನಿವಾರ್ಯ ಕಂತನು ಕನೋಚಿ ಪನ್ಪಿನ ಎಂಗ್ಲು ನಿಕ್ಲ ವಿನಂತಿ ಮನ್ಪುಲ್ಲ. ಡಾಕ್ಟರ್ ಸದಾಶಿವ ಪೊಳ್ನಾಯ ಪಾತಿರಂದು ಜನಪ್ರತಿನಿಧಿಲು ಪ್ರಜಾಸೇವಕರು ಅಕ್ಲು ಜನಕ್ಲಿನ ಸೇವೆನು ಮಲ್ಪೊಡು ಪಂಡ ತೆರಿಪಾಯಿರು. ನಿಜವಾದ ರಾಜಕಾರಣಿ ಪ್ರಜೆಕ್ಗಳನ್ನ ಸೇವಕರು ಇತ್ತೆ ಪ್ರಭುಕ್ಲಾತ್ ನೆರವೊಂದುಳ್ಳೇರು ಬಾಯಿ ಮುಚ್ಚವೇರು ಏರೆಲ್ಲ ಬಾಯಿ ಮುಚ್ಚವೇರು ಅಕ್ಲನಾತೆಗೆ ಪೂರ ಎಂಚಿನಲ್ಲ ಆಪುಂಡು ದಾಲ ಮಲ್ಪೋಲಿಂದ ಪಂಡು ಉದ್ದೇಶ ಉಂಡು ನಿಜವಾನ ಪ್ರಜಾಪ್ರಭುತ್ವದ ಉದ್ದೇಶ ಉಂಡ ಪ್ರಜಾ ರಾಜ್ಯ ಇವೇ ರಾಜಕಾರಣಿಗಳು ಇಪ್ಪಡು MP ಇಪ್ಪಡು MLA ಇಪ್ಪಡು ಏರೆಪ್ಪಡು ಪ್ರಜಾ ಸೇವಕರೇ ಸೇವಕ ಬಿಡ್ತು ಪ್ರಜಾ ಪ್ರಭುಕ್ಲ ಆರ ಇಜ್ಜಿ ಹಿಂದೇನೊಂಜಿ ತೆರಿಯೊಳ್ಳೆ ದುಂಬುಗು ಇಜ್ಜಿ ದಂಡ ಇಂಚನೆ ನನ್ನ ದುಂಬರಿತನಲೇಕನೆ ಹೋರಾಟ ತೀವ್ರ ಆಯರ ಒಂಜಿ ಈ ಜಾಗೆಟತ್ತು ಬೇತೆ ಜಾಗೆಟ್ಲು ಒಂಜಿ ಅವಕಾಶ ಆಪುಂಡು ಪಂಪುಣ ವಿಷಯಟು ಪಂಡತ್ತು ಮುಲ್ಪ ನೀರ್ದ ಸಮಸ್ಯೆ ತಾದಿಲು ಗುರಿ ಗುಂಡಿಡು ದಿಂಜಿದಳು ತೋಡು ಸಮಸ್ಯೆ ಇರ್ದು ಇಲ್ಲಗ ನೀರು ನುರ್ಕೊಂದು ಪಡೆದು ಜಾನಕಿ ಟೀಚರ್ ತೆರಿಪಾಯರು. ಉಳ್ಳಾಲ ವಿದ್ಯಾರಣ್ಯ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡಿರುವ ಈ ಪ್ರತಿಭಟನಾ ಸಭೆಗೆ ನಮ್ಮ ನಿರೀಕ್ಷೆಗೆ ಮೀರಿದ ನಮ್ಮ ವಿದ್ಯಾರಣ್ಯ ನಗರದ ನಾಗರಿಕರು ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಯಾಕಂತ ಹೇಳಿದರೆ 78-79ನೇ ಇಸವಿಯಲ್ಲಿ ಈ ಒಂದು ವಿದ್ಯಾರಣ್ಯ ಸಂಘ ಪಾರ್ಕ್ ಮಂಗಳೂರಿನ ಬಿಲ್ಡಿಂಗ್ ಸೊಸೈಟಿಯವರಿಂದ ಇದನ್ನು ಪಡೆದುಕೊಂಡಿದ್ದೇವೆ. ಇಲ್ಲಿರುವವರು ಎಲ್ಲರೂ ಅಲ್ಲಿ ಮೆಂಬರ್ ಆಗಬೇಕು. ಆದರೆ ಮೊದಲು ಇದು ಉಳ್ಳಾಲ ಏರಿಯಾದಲ್ಲೇ ಇಡೀ ಉಳ್ಳಾಲದಲ್ಲಿ ನೋಡಿದರೆ ಈ ವಿದ್ಯಾರಣ್ಯ ನಗರದಷ್ಟು ಸುಂದರವಾದ ಒಂದು ಸ್ಥಳ ಬೇರೆ ಎಲ್ಲಿಯೂ ಇರಲಿಲ್ಲ. ಎಲ್ಲರೂ ಹೇಳಿದರೆ ಒಂದು ಹೃದಯ ಭಾಗ ಇದ್ದಂತೆ ಉಂಟು ಈ ಜಾಗ ಅಂತ. ಆದರೆ ದಿನ ಕಳೆದ ಹಾಗೆ ಇಲ್ಲಿ ನೀರಿನ ಸಮಸ್ಯೆಯನ್ನು ಎದುರಿಸ್ತಿದ್ದೇವೆ, ರಸ್ತೆಯ ಸಮಸ್ಯೆಯನ್ನು ಎದುರಿಸ್ತಿದ್ದೇವೆ. ರಸ್ತೆಯಲ್ಲಿ ಅಲ್ಲಲ್ಲಿ ಎಲ್ಲ ರೋಡುಗಳಲ್ಲಿ ಕೂಡ ಹೊಂಡ ನಿಂತು ಅಲ್ಲಿ ನೀರು ನಿಂತು ಅಲ್ಲಿ ಡೆಂಗ್ಯೂ ಮೊದಲಾದ ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಶಾಲಾ ವಿದ್ಯಾರ್ಥಿಗಳು ಕೂಡ ಅಲ್ಲಿಂದ ಹೋಗುವಾಗ ಕೆಸರು ನೀರೆಲ್ಲವರ ಮೇಲೆ ಬಿದ್ದು ಆ ತೊಂದರೆಯನ್ನು ಕೂಡ ಅನುಭವಿಸ್ತಿದ್ದಾರೆ. ಮತ್ತು ಚರಂಡಿಯ ವ್ಯವಸ್ಥೆ ಇಲ್ಲದೆ ಎಲ್ಲ ಮನೆಗಳಿಗೆ ನೀರು ನುಗ್ಗಿ ಅವರು ಕೂಡ ಒಂದು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂತೆ ಆಗಿದೆ. ಇನ್ನು ಸ್ವಚ್ಛತೆ ನೋಡಿ, ಎಲ್ಲ ಒಂದು ಸ್ವಚ್ಛತೆ ಅಂತ ಹೇಳಿದರೆ ಈ ನಗರದಲ್ಲಿ ಎಲ್ಲರೂ ಒಂದು ವಿದ್ಯಾವಂತರು, ಆದರೆ ಎಲ್ಲರಿಗೆ ಕೂಡ ಅವರವರ ಮನೆಯ ಒಳಗೆ ಮತ್ತು ಹೊರಗೆ ಎಲ್ಲರೂ ಒಂದು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಆದರೆ ನಮಗೆ ನಗರಸಭೆಯ ಒಂದು ವ್ಯಾನ್ ಬರ್ತುಂಟು, ಆದರೂ ಕೂಡ ಆದಷ್ಟು ಸ್ವಚ್ಛತೆಯ ಬಗ್ಗೆ ನಮ್ಮ ವಿದ್ಯಾರಣ್ಯ ನಗರದ ನಗರವಾಸಿಗಳು ಅದಕ್ಕೆ ಒಂದು ಮಹತ್ವ ಕೊಡ್ತಾ ಇದ್ದಾರೆ. ಇಷ್ಟು ಒಂದು ಚಂದದ ಏರಿಯಾ, ಇದನ್ನು ಈ ರೀತಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಏನು ಕಾರಣ? ನಾವು ಉಳ್ಳಾಲದವರ ಅಲ್ವಾ?
ನಾವು ಈ ಉಳ್ಳಾಲದ ಪ್ರಜೆಗಳಲ್ವಾ, ನಾವು ಸರಕಾರಕ್ಕೆ ಟ್ಯಾಕ್ಸಿ ಕಟ್ಟುವುದಿಲ್ವಾ? ಆ ಟ್ಯಾಕ್ಸಿ ಹಣ ಎಲ್ಲಿಗೆ ಹೋಗ್ತದೆ? ಉಳ್ಳಾಲದ ನಗರಸಭೆಯ ಅಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ನಾವು ಹೋಗಿ ಅವರಿಗೆ ಮನವಿ ಮಾಡಿಕೊಂಡರೂ ನಮ್ಮ ಒಂದು ಮಾತಿಗೆ ಬೆಲೆ ಸಿಗಲಿಲ್ಲ. ಯಾಕೆ? ನಾವೆಲ್ಲರೂ ಇಲ್ಲಿ ಇರುವವರು ಹೆಚ್ಚಿನವರು ಸೀನಿಯರ್ ಸಿಟಿಸನ್. ಇದನ್ನು ಸ್ಥಾಪನೆ ಮಾಡಿದವರು ಎಲ್ಲರೂ ತೀರಿ ಹೋಗಿದ್ದಾರೆ. ಈಗ ಕೆಲವರು ಮಾತ್ರ ಇದ್ದಾರೆ. ನಮ್ಮ ಕೈಯಿಂದ ಇದು ಆಗುವುದಿಲ್ಲ ಅಂತ ನಿಮ್ಮ ತಲೆಯಲ್ಲಿ ಉಂಟಾ? ಯಾಕಂತ ಹೇಳಿದರೆ ನಾವು ಸಹಿಸಿದ್ದು, ಯಾಕಂತ ಹೇಳಿದರೆ ಜಗಳಕ್ಕೆ ಹೋಗುವುದು ಬೇಡ, ಹೋರಾಟಕ್ಕೆ ಹೋಗುವುದು ಬೇಡ. ಆದಷ್ಟು ನಾವು ಸಮಾಧಾನದಲ್ಲಿ ಈ ಒಂದು ಕಾರ್ಯವನ್ನು ಮಾಡಿ ಮುಗಿಸುವಂಥ ಇಷ್ಟರ ತನಕ 6 ವರ್ಷದ ತನಕ ನಾವು ಕಾದೆವು. ಈಗ ನಮ್ಮ ನೆರವಿಗೆ ನಮ್ಮ ಉಳ್ಳಾಲ ತುಳುನಾಡ ರಕ್ಷಣಾ ವೇದಿಕೆಯವರು ಬಂದ ಕಾರಣ ನಮಗೆ ಒಂದು ಬಲ ಬಂದಿದೆ ಈಗ. ಆದ್ದರಿಂದ ನಾನು ಎಲ್ಲರಿಗೆ, ನಮ್ಮ ಅಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಹೇಳುವುದು ಏನಂತ ಹೇಳಿದರೆ, ಬರೇ ಒಂದು ಜಾಗವನ್ನು, ಒಂದು ತುಂಡನ್ನು ನೀವು ಅಭಿವೃದ್ಧಿ ಮಾಡುವುದು ಬೇಡ. ಮಾಡುವುದಿದ್ದರೆ ಸಮಗ್ರವಾದ ಬಡಾವಣೆಯನ್ನೇ ಒಂದು ಅಭಿವೃದ್ಧಿ ಮಾಡಬೇಕು. ಚರಂಡಿಯ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಸ್ವಚ್ಛತೆಯ ಕಡೆಗೆ ಕೂಡ ಗಮನ ಕೊಡಬೇಕು, ರಸ್ತೆ ಕೂಡ ನಮಗೆ ಸರಿಯಾಗಿ ಆಗಬೇಕು. ಇದನ್ನು ನಾವು ಹೇಳುವುದು. ಇದು ನಾವು ಹಿರಿಯ ನಾಗರಿಕರಾಗಿ ನಾವು ಹೇಳುವುದು. ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತ ನೀವು ನೆನೆಸುವುದೇ ಬೇಡ. ಇಷ್ಟರ ತನಕ ನಾವು ಸಹಿಸಿ ಈಗ ನಾವು ಇದಕ್ಕೆ ಮುಂದಾಡಿ ಇಟ್ಟಿದ್ದೇವೆ. ಇದಕ್ಕೆ ನಮಗೆ 1 ತಿಂಗಳ ಒಳಗೆ ಇದಕ್ಕೆ ಸರಿಯಾದ ಸ್ಪಂದನೆ ನಮಗೆ ಸಿಗದಿದ್ದರೆ ನಾವು ಸೀನಿಯರ್ ಸಿಟಿಸನ್ ಅಂತ ನೋಡದೆ ನಮ್ಮಲ್ಲಿ ಇರುವ ತಾಕತ್ತನ್ನು ನಿಮಗೆ ಮಾಡಿ ತೋರಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತುಳುನಾಡ ರಕ್ಷಣಾ ವೇದಿಕೆದ ಕೇಂದ್ರ ಮಂಡಳಿದ ಜೊತೆ ಕಾರ್ಯದರ್ಶಿ ಜ್ಯೋತಿಕಾ ಜೈನ್, ಸಂಘಟನಾ ಕಾರ್ಯದರ್ಶಿ ಬೊಕ್ಕ ಕೇಂದ್ರೀಯ ಕಚೇರಿ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡಬ, ಉಳ್ಳಾಲ ತಾಲೂಕು ತುಳುನಾಡ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರು ಶೇಖ್ ಬಾವಾ, ಪ್ರಧಾನ ಕಾರ್ಯದರ್ಶಿ ಸುಕೇಶ್ ಜಿ ಉಚ್ಚಿಲ, ಸಂಘಟನಾ ಕಾರ್ಯದರ್ಶಿ ಯಶು ಪಕ್ಕಳ, ಅಜೀಜ್ ಉಳ್ಳಾಲ್, ರೆಹಮತುಲ್ಲಾ, ಬಾಲಚಂದ್ರ, ತನ್ವೀರ್, ಅಡ್ವೊಕೇಟ್ ಕೆಸಿ ನಾರಾಯಣನ್, ಡಾಕ್ಟರ್ ಸುಧೀರ್ ಇಂಚಿತಿ ಪ್ರಮುಖರು ಪ್ರತಿಭಟನಾ ಸಭೆತ ಮುತಾಲಿಗಿಡಿದ್ದರು. ಒಳ್ಳೆ ಸಂಘಟನೆ ಆಗ್ತಾ ಇದೆ. ನಗರಸಭೆಗೆ ನಾವು ಇದ್ದೇವೆ ಅಂತ ಹೇಳುವ ಒಂದು ವಿಚಾರ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಾವು ಎಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರಿಗೆ ಸಮಾಧಾನದಿಂದ, ಅತ್ಯಂತ ವಿನಯದಿಂದ ಅವರ ಹತ್ರ ವರ್ತಿಸ್ತಿದ್ರು ಕೂಡ ನಮ್ಮ ವಿಷಯದಲ್ಲಿ ಯಾರಿಗೂ ಒಂದು ಕಾಳಜಿ ಇಲ್ಲ. ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಕಾರಣದಿಂದ ಅದು ಎಲ್ಲ ವ್ಯತಿರಿಕ್ತವಾಗಿ ಹೋಯ್ತು. ಅದು ವಿಚಾರ ಎಲ್ಲರಿಗೂ ಗೊತ್ತುಂಟು. ಇದೆಲ್ಲ ಒಂದು ಸರಿಪಡಿಸಿಕೊಂಡು ಇಲ್ಲಿ ಒಂದು ಸಂಘಟನೆಗೆ ನಾವೆಲ್ಲರೂ ಸೇರಿ ಒಗ್ಗಟ್ಟನ್ನು ಕೊಡುವ. ಇಲ್ಲಿ ಯಾವುದೆಲ್ಲ ಸಮಸ್ಯೆ ಇದೆ ಇದೆಲ್ಲ ಒಂದು ನಿವಾರಣೆ ಆಗಲಿಕ್ಕೆ ಅವರು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಈ ನಮ್ಮ ಹೋರಾಟಕ್ಕೆ ಯಶಸ್ವಿ ಕೊಡಲಿ ಅಂತ ಹೇಳ್ಕೊಂಡು ಹಾರೈಸ್ತಾ ಇದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ನಮ್ಮ ಉಳ್ಳಾಲ ನಗರಸಭೆ ಮಾಡಿರೋದು. ಯಾಕಂತ ಹೇಳಿದರೆ ಒಂದು ಸಂದರ್ಭದಲ್ಲಿ ಟೀಚರ್ ಹೇಳಿದಂಗೆ ಈ ಒಂದು ಏರಿಯಾ ನಾನೊಂದು 20-25 ವರ್ಷದಿಂದ ನಾನು ಈ ಏರಿಯಾವನ್ನು ನೋಡ್ತಾ ಇದ್ದೀನಿ. ಬಹಳ ಒಂದು ಸುಂದರವಾಗಿರುವ ಈ ಒಂದು ಏರಿಯಾವನ್ನು ಈ ರೀತಿಯಲ್ಲಿ ಆಗಲಿಕ್ಕೆ ಕಾರಣ ನಮ್ಮ ಉಳ್ಳಾಳ ನಗರಸಭೆ ಅಂತ ಹೇಳಬೇಕು. ಯಾವುದೋ ಒಂದು ಏರಿಯಾ ಅದನ್ನು ಪದೇ ಅದನ್ನು ಮೇಂಟೈನ್ ಮಾಡ್ತಾ ಹೋದರೆ ಮಾತ್ರ ಅದು ಸರಿಯಾಗಿ ಇರ್ತದೆ. ಇಲ್ಲ ಅಂತ ಹೇಳಿದರೆ ಹಾಳಾಗಲಿಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಇಲ್ಲಿ ಈ ಏರಿಯಾದಲ್ಲಿ ಇರುವವರೆಲ್ಲ ತಮಗೆ ಗೊತ್ತಿರುವ ಹಾಗೆ ಡಾಕ್ಟರ್ಸ್, ಎಂಜಿನಿಯರ್ಸ್, ಟೀಚರ್ಸ್, ಬಿಸ್ನೆಸ್ ಮ್ಯಾನ್ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರುವವರು ಮತ್ತು ಜಾಸ್ತಿ ಇರುವುದು ಸೀನಿಯರ್ ಸಿಟಿಸನ್ಸ್. ಅವರು ಇಷ್ಟು ವರ್ಷ ಈ ದೇಶಕ್ಕಾಗಿ, ನಮ್ಮ ಕರ್ನಾಟಕಕ್ಕಾಗಿ ಅವರು ಮಾಡಿರುವ ಆ ಒಂದು ಕೆಲಸವನ್ನಾದರೂ ನೆನಪು ಮಾಡಿಕೊಂಡು ಅವ್ರಿಗೊಂದು ಸೌಕರ್ಯ ಮಾಡಿ ಕೊಡಬೇಕಾಗಿರುವ ಒಂದು ಕರ್ತವ್ಯ ನಮ್ಮ ಉಳ್ಳಾಳ ನಗರಸಭೆಯವರು. ಟೀಚರ್ ಹೇಳ್ದಂಗೆ ಮತ್ತು ಯೋಗೀಶಣ್ಣ ಮೆನ್ಷನ್ ಮಾಡಿದ್ದಾರೆ ಅದರ ಬಗ್ಗೆ. ನಾವು ರೈಟ್ ಅರೈಸಸ್ ಔಟ್ ಆಫ್ ಡ್ಯೂಟಿ ಅಂತ ಹೇಳುತ್ತೆ ನಮ್ಮ ಸಂವಿಧಾನದಲ್ಲಿ. ಅದನ್ನು 1976ರಲ್ಲಿ ಅದನ್ನು ಇನ್ಕ್ಲೂಷನ್ ಆಗಿದೆ. ಅದು ನಿಮ್ಮ ಕರ್ತವ್ಯ ನೀವು ಮಾಡಿದರೆ ನಿಮಗೆ ಅದರಿಂದ ರೈಟ್ ಬರ್ತದೆ. ಇಲ್ಲಿ ಇರುವ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಯೋಗೀಶಣ್ಣ ಹೇಳ್ದಂಗೆ ನಾವು ಒಂದು ಚಹಾ ಕುಡಿದ್ರೂ ಕೂಡ ಅದಕ್ಕೂ ಕೂಡ ನಾವು ಟ್ಯಾಕ್ಸ್ ಕಟ್ತೀವಿ. ಮನೆಯಲ್ಲಿ ನಾವು ಮಾಡಿ ಕುಡಿದು ಇರುವ ಚಹಾ ಕೂಡ ಅದಕ್ಕೂ ಟ್ಯಾಕ್ಸ್ ಕಟ್ಟಿರೋದು ಎಲ್ಲ. ಸೊ ಇಂಥ ಟ್ಯಾಕ್ಸ್ ನಾವು ಕಟ್ಟುವಾಗ ನಮಗೊಂದು ರೈಟ್ ಬರುತ್ತೆ. ಇಟ್ ಈಸ್ ಅವರ್ ಡ್ಯೂಟಿ. ನಾವು ನಮ್ಮ ಡ್ಯೂಟಿಯನ್ನು ಮಾಡ್ತಾ ಇದ್ದೀವಿ. ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಆದರೂ ಕೂಡ ಅದು ಗೌರ್ಮೆಂಟ್ಗೆ ಹೋಗುತ್ತೆ. ಒಂದೇ ಒಂದು ದಿವಸ ನಾನು ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಇರುವ ಎಲ್ಲ ಜನಗಳು ಕೂಡ ಟ್ಯಾಕ್ಸ್ ಒಂದು ನಿಲ್ಲಿಸಿಬಿಟ್ರೆ ಉಂಟಲ್ಲ, ನಮ್ಮ ಗೌರ್ಮೆಂಟ್ ಯಾವ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಟ್ಯಾಕ್ಸಲ್ಲಿ ಬರುವ ದುಡ್ಡು ಏನು ಮಾಡಬೇಕು, ಒಂದು ಸ್ವಲ್ಪ
ಎಲ್ಲ ಕಡೆಯೂ ಗಮನ ಇಟ್ಟುಕೊಂಡು ಇಲ್ಲಿ ಎಲ್ಲಿ ಯಾವ ರೀತಿಯಲ್ಲಿ ಎಂಥ ಕೆಲಸ ಆಗಬೇಕು ಅಂತಿರೋದನ್ನು ಯೋಚನೆ ಮಾಡಿ ಅದನ್ನು ಮಾಡಿಕೊಡಬೇಕಾಗಿರೋದು ಕರ್ತವ್ಯ ನಮ್ಮ ನಗರಸಭೆಗೂ ಪಂಚಾಯತ್ಗೂ ಮತ್ತು ಸಚಿವರಿಗೂ ಎಲ್ಲರಿಗೂ ಇದೆ. ಅದನ್ನು ಅವರು ಕರೆಕ್ಟಾಗಿ ಮಾಡಿದರೆ ಯಾವ ಪ್ರಾಬ್ಲಮ್ಮು ಎಲ್ಲಿ ಬರೋದಿಲ್ಲ. ಬಟ್ ಅದನ್ನು ಯಾರೂ ನೋಡೋದಿಲ್ಲ. ಒಂದೊಂದು ಕಡೆ ಸ್ಯಾಂಕ್ಷನ್ ಆಗಿರೋ ದುಡ್ಡನ್ನು ತಗೊಂಡು ಬೇರೆ ಕಡೆ ಖರ್ಚು ಮಾಡೋದು, ಯಾರು ಕೇಳೋರಿಲ್ಲ, ಯಾರು ನೋಡೋರಿಲ್ಲ ಅಂದಿರೋ ಒಂದು ಉದ್ದೇಶ. ಬಟ್ ಇದೆಲ್ಲರೂ ಕಾಣ್ತಾ ಇದೆ, ಎಲ್ಲರಿಗೂ ಅದು ಗೊತ್ತಾಗ್ತಾ ಇದೆ. ದೃಶ್ಯ ಮಾಧ್ಯಮ ಅವ್ರಿಗೆಲ್ಲ ಅವರಿಗೆ ಪದೇ ಅವನ್ನು ಅನೌನ್ಸ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲರೂ ಅದನ್ನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಎಲ್ಲರೂ ನಮಗೆ ಒಗ್ಗಟ್ಟಾಗಿ ಬರ್ತಾರಾ, ನಮ್ಮ ಜೊತೆಯಲ್ಲಿ ಇರ್ತಾರಾ ಅಂದಿರೋ ಒಂದು ಡೌಟ್. ಅದನ್ನು ಮಾಡಬೇಡಿ, ನೀವು ಸ್ಟಾರ್ಟ್ ಮಾಡಿ, ಶುರು ಮಾಡಿ, ಜನ ಬರ್ತಾರೆ, ಎಲ್ಲರೂ ಸೇರುತ್ತಾರೆ. ನಿಮ್ಮ ಹೋರಾಟ ಒಳ್ಳೆ ರೀತಿಯಲ್ಲಿ ಮುಂದೆ ಆಗಿ ಅದಕ್ಕೆ ಮುಂದೆ ಹೋಗಲಿಕ್ಕೆ ಚಾನ್ಸ್ ಕೊಡದಂಗೆ ಅವರು ಅದನ್ನೆಲ್ಲ ಈ ಏರಿಯಾದಲ್ಲಿ ಮಾಡಿಕೊಡ್ಬೇಕಾಗಿರೋದನ್ನೆಲ್ಲ ಮಾಡಿಕೊಟ್ಟು ಈ ಮುಂದೆ ಹೋರಾಟವನ್ನು ನಿಲ್ಲಿಸೋಕ್ಕೆ ಅವರೊಂದು ದಾರಿ ತೋರಿಸ್ಬೇಕು ಅಂತ ಹೇಳ್ತಾ ಇಲ್ಲಿ ಸೇರಿರುವ ಎಲ್ಲರಿಗೂ ಆ ದೇವರ ಆಯುರ ಆರೋಗ್ಯ ಸೌಖ್ಯ ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಡಲಿ ನಮ್ಮ ಉಳ್ಳಾಲ ನಗರಸಭೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.